ದಕ್ಷಿಣ ಕನ್ನಡ ಸಹಕಾರಿ ನೌಕರರ ಸಹಕಾರ ಸಂಘದ ಉನ್ನತಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಸಹಕಾರ ಕ್ಷೇತ್ರ ಬಲಿಷ್ಠವಾಗುತ್ತಿದೆ. ದೇಶದ ಆರ್ಥಿಕತೆಗೆ ಕ್ಷೇತ್ರದ ಕೊಡುಗೆ ಅನನ್ಯ ಎಂದರು. ಎಲ್ಲ ಕಡೆ ಸಹಕಾರಿ ಸಂಸ್ಥೆಯ ಉದ್ಘಾಟನೆ ಬೆಳಿಗ್ಗೆ ಒಂದು ಕಡೆ ಇತ್ತು, ಈಗ ಪ್ರವೀಣ್ ನಾಯಕರು ಇದ್ದರು ನನ್ನ ಜೊತೆ, ಇಲ್ಲಿ ಇತ್ತು. ಅಲ್ಲೆಲ್ಲ ಏನಿದ್ರು ಸಹಕಾರ ಸಂಘ ಸಹಕಾರ ಇದೆ. 2 ಸಲ ಸಹಕಾರ ಶಬ್ದ ಅನ್ನುವಂಥದ್ದೊಂದು ಸಂಸ್ಥೆಯಲ್ಲಿ ಬರುವುದಿದ್ದರೆ ಅದು ಇದರಲ್ಲಿ ಮಾತ್ರ. ದಕ್ಷಿಣ ಕನ್ನಡ ಸಹಕಾರಿ ನೌಕರರ ಸಹಕಾರಿ ಸಂಘ 2 ಸಲ ಬರ್ತದೆ, ಬೇರೆ ಎಲ್ಲಿ ಒಂದೇ ಸಲ ಸಹಕಾರ. ಆದ್ದರಿಂದ ಇದರಲ್ಲಿ ಸಹಕಾರ ನಾವು ಬೇರೆ ಕಡೆ ಮಾಡೋದಕ್ಕಿಂತ ಹೆಚ್ಚು ಸಹಕಾರ ಇದೆ. ಕಾರಣ ನಾವು ಈ ಸಂಸ್ಥೆಯಿಂದ ಏನು ಜನರ ಅಗತ್ಯತೆಗೆ ಸಾಲ ಒದಗಿಸಿಕೊಡ್ತೇವೆ, ಅದು ವಸೂಲಾತಿಗೆ ಅವರು ಕೊಡುವ ಸಹಕಾರವೇ ಸಾಕು. ದೇಶದ ಚರಿತ್ರೆಯಲ್ಲಿ ಗ್ರಾಮಾಂತರ ಮಟ್ಟದ ಕಟ್ಟಕಡೆಯ ಒಬ್ಬ ರೈತ ಕೃಷಿಕನನ್ನು ತಲುಪಬೇಕಾದರೆ ಆಗೋದು ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ, ಯಾವುದೇ ವಾಣಿಜ್ಯ ಬ್ಯಾಂಕಿನಲ್ಲಿ ಆಗುವುದಿಲ್ಲ. ಕೊನೆ ಅವನಿಗೆ ಏನು ಸೌಲಭ್ಯ ಬೇಕಿದ್ರೂ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಇವತ್ತು ನಾವು ಬಹಳ ಬಲಿಷ್ಠವಾಗಿ ಬೆಳೀತಾ ಇದ್ದೇವೆ. ಸಮನ್ವಯ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಸಹಕಾರ ಕ್ಷೇತ್ರದ ಕೊಡುಗೆಯಿಂದಾಗಿ ಜಿಲ್ಲೆ ರಾಜ್ಯದಲ್ಲಿ ಬಹಳ ದೊಡ್ಡ ಆರ್ಥಿಕ ಸುಧಾರಣೆ ಕಾಣುತ್ತಿದೆ ಎಂದರು. ನಾವು ಸುಧಾರಣೆ ಮಾಡಲಿಕ್ಕೆ ಅವಕಾಶಗಳು ಕೂಡ ಇದರಲ್ಲಿ ಇರ್ತದೆ. ಅದಕ್ಕಾಗಿ ಕ್ಷೇತ್ರ ಬಹಳಷ್ಟು ಬೆಳೆದು ಬಂದಿದೆ. ಇವತ್ತು ನಾನು ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಈ ಸಹಕಾರಿ ಕ್ಷೇತ್ರದ ಕೊಡುಗೆಯಿಂದಲೇ ಇವತ್ತು ಬಹಳ ದೊಡ್ಡ ಮಟ್ಟಿನ ಆರ್ಥಿಕ ಸುಧಾರಣೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳುವಂಥದ್ದು 100ಕ್ಕೆ 100 ಸತ್ಯ. ಶಾಖಾ ಕಚೇರಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಭಾಸ್ಕರ್ ಎಸ್ ಕೋಟ್ಯಾನ್ ಹಾಗೂ ಸಪ್ತವರ್ಣ ಸಭಾಂಗಣವನ್ನು ಕಾರ್ಪೊರೇಟರ್ ಲೀಲಾವತಿ ಪ್ರಕಾಶ್ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಸಹಕಾರಿ ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಸುಧಾಕರ್ ಕರ್ಕೇರ ಅಧ್ಯಕ್ಷತೆಯನ್ನು ವಹಿಸಿದರು. ದಕ್ಷಿಣ ಕನ್ನಡ ಸಹಕಾರ ಸಂಘಗಳ ಉಪನಿಬಂಧಕ ಪ್ರವೀಣ್ ಬಿ ನಾಯಕ್, ಸಹಕಾರ ನಿಬಂಧಕ ಮಂಜುನಾಥ್ ಸಿಂಗ್, ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರ ಕೆ ನಾರಾಯಣ್, ಎಸ್ಟಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕ ಐಕಳಬಾವ, ದೇವಿಪ್ರಸಾದ್ ಶೆಟ್ಟಿ ಬೆಳಗು, ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬೆಳ್ಳಿಪಾಡೆ ಪ್ರಸಾದ್ ಕೌಶಲ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಸಂಘದ ನಿರ್ದೇಶಕರಾದ ಪುಷ್ಪರಾಜ್ ಎಂಎಸ್, ಕೃಷ್ಣ ಪ್ರಕಾಶ್, ದಿವಕರ್ ಶೆಟ್ಟಿ, ಶುಭಲಕ್ಷ್ಮಿ ವೀರೈ, ರಾಘವರಾವ್ ಉಚ್ಚಿಲ, ಅರವಿಂದ ಕೆ ಶೆಟ್ಟಿ, ಅನಂತ್ ಕುಮಾರ್ ಎಂ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಸಂಘದ ಮಾಜಿ ಅಧ್ಯಕ್ಷರಾದ ಅಣ್ಣಯ್ಯ ಶೇರಿಗಾರ್ ಮತ್ತು ಲೀಲಾರಾಮಿಯು ಹಾಗೂ ಹಾಲಿ ಅಧ್ಯಕ್ಷ ಸುಧಾಕರ್ ಕರ್ಕೇರ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಪೂಜಾರಿ ಅವರನ್ನು ಈ ವೇಳೆ ಗೌರವಿಸಲಾಯಿತು.